ಸಂಕೀರ್ಣ ಕಾರ್ಯಗಳನ್ನು ವೇಗವಾಗಿ ಮತ್ತು ನಿಖರವಾಗಿ ರೋಬೋಟ್ಗಳು ನಿರ್ವಹಿಸ್ತಾ ಇವೆ. ಬೆಂಗಳೂರು, ಮುಂಬೈ ಮತ್ತಿತರ ಮಹಾನಗರಗಳ ಹೋಟೆಲ್ಗಳಲ್ಲಿ ಬಳಕೆಯಾಗ್ತಾ ಇದ್ದ ರೋಬೋಟ್ ಮಂಗಳೂರು ಕೂಡ ಪ್ರವೇಶಿಸಿದೆ. ಅಡುಗೆ ಮನೆಯಿಂದ ಗ್ರಾಹಕರ ಟೇಬಲ್ಗೆ ಆಹಾರವನ್ನು ಸಾಗಿಸುವ ಕಾರ್ಯವನ್ನು ಕೂಡ ನಿರ್ವಹಿಸ್ತಾ ಇವೆ. ಅಂದ್ರೆ ವೇಟರ್ಗಳ ಕೆಲಸವನ್ನು ಕೂಡ ರೋಬೋಟ್ಗಳು ಮಾಡ್ತಾ ಇವೆ. ಬನ್ನಿ, ಈ ಕುರಿತ ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ. ಹೋಟೆಲ್ ವೇಟರ್ ಕೆಲಸಕ್ಕೆ ರೋಬೋಟ್ ಬಳಕೆ. ಗ್ರಾಹಕರ ಆಕರ್ಷಣೆಯ ಕೇಂದ್ರ ಬಿಂದುವಾದ ರೋಬೋಟ್ ವೇಟರ್. ಯಂತ್ರ ಮಾನವನ ಕಾರ್ಯವೈಖರಿಗೆ ಮಾರು ಹೋಗುತ್ತಿದ್ದಾರೆ ಗ್ರಾಹಕರು. ಮಂಗಳೂರು ನಗರದ ಕೆಎಸ್ ರಾವ್ ರಸ್ತೆಯ ಪಾಕಶಾಲಾ ಹೋಟೆಲ್ನಲ್ಲಿ ಜನರ ಸೇವೆಗೆ ರೋಬೋಟ್ ತಂತ್ರಜ್ಞಾನ ಬಳಕೆ ಮಾಡಲಾಗಿದೆ. ಗ್ರಾಹಕರಿಗೆ, ಅದರಲ್ಲೂ ಮಕ್ಕಳಿಗೆ ಇದೊಂದು ಹೊಸ ಆಕರ್ಷಣೆಯಾಗಿದೆ. ಪಾಕಶಾಲದ ಬೆಂಗಳೂರಿನ ಬ್ರಾಂಚ್ಗಳಲ್ಲಿ ರೋಬೋ ಈ ಹಿಂದೆಯೇ ಪರಿಚಯಿಸಲಾಗಿದ್ದು, ಇದೀಗ ಮಂಗಳೂರಿನ ಸರದಿ. 3 ತಿಂಗಳ ಹಿಂದೆ ಇಲ್ಲಿ ರೋಬೋಟ್ ಅನ್ನ ಪರಿಚಯಿಸಲಾಗಿದೆ. ಹೋಟೆಲ್ನಲ್ಲಿರುವ ಎಲ್ಲಾ ಟೇಬಲ್ಗಳ ಬಳಿಯೂ ಚಲಿಸಿ ಗ್ರಾಹಕರಿಗೆ ಫುಡ್ ಮತ್ತು ಜ್ಯೂಸ್ಗಳೆರಡನ್ನೂ ಪೂರೈಕೆ ಮಾಡುತ್ತದೆ. ಎಲ್ಲಾ 32 ಟೇಬಲ್ಗಳಿಗೂ ನಂಬರ್ ನೀಡಲಾಗಿದೆ. ರೋಬೋಟ್ನಲ್ಲೂ ಅದು ತೆರಳಬೇಕಾದ ಜಾಗದ ಬಗ್ಗೆ ಟೇಬಲ್ ಸಂಖ್ಯೆಯ ಆಧಾರದಲ್ಲಿ ಮಾರ್ಫಿಂಗ್ ಮಾಡಲಾಗಿದೆ ಎನ್ನುತ್ತಾರೆ ಪಾಕಶಾಲಾ ಮಂಗಳೂರು ಯೂನಿಟ್ ಮ್ಯಾನೇಜರ್ ಪ್ರವೀಣ್ ಶೆಟ್ಟಿ. ನಮ್ಮಲ್ಲಿ ಒಂದು ವಿಭಿನ್ನ ಪ್ರಯತ್ನ ಏನಂದರೆ, ನಾವು ನಮ್ಮಲ್ಲಿ AC ಸರ್ವಿಸ್ ವಿಭಾಗ ಇದೆಯಲ್ಲ, ಅದೇ ಥರ 5 ಟೇಬಲ್ಗೆ ನಾವು ರೋಬೋ ಸರ್ವಿಸ್ ಮಾಡ್ತಾಯಿದ್ದೀವಿ. 5 ಟೇಬಲ್ಗೆ ಅಂದರೆ ಒಂದೇ ಸಲ 5 ಟೇಬಲ್ಗೆ ಟೇಬಲ್ ಸರ್ವಿಸ್ ಕೊಡುತ್ತೆ. ಇದು ನಮ್ಮಲ್ಲಿ 38 ಟೇಬಲ್ ಇದೆ. 38 ಟೇಬಲ್ಗೂ ನಮಗೆ ದಿವಸಕ್ಕೆ 10 ಅವರ್ ಇದು ಕೆಲಸ ಮಾಡುತ್ತೆ. ಇದು ಒಂದು ವೇಟ್ರ್ ಹೇಗೆ ಕೆಲಸ ಮಾಡ್ತಾರೋ ಅದೇ ಥರ ಕೆಲಸ ಮಾಡುತ್ತೆ. ನಮಗೆ ಬೆನಿಫಿಟ್ ಏನಂದರೆ ಮ್ಯಾನ್ ಪವರ್ ನಮಗೆ ಯೂಸ್ ಆಗುತ್ತೆ. ಅದರಲ್ಲಿ ತುಂಬ ಯೂಸ್ ಆಗ್ತಾ ಇದೆ. ಮತ್ತು ಗ್ರಾಹಕರಿಂದ ತುಂಬ ಅಭಿಪ್ರಾಯ, ಒಳ್ಳೆ ಪ್ರತಿಕ್ರಿಯೆ ಬಂದಿದೆ. ಅಂದರೆ ನಮ್ಮ ಕರಾವಳಿ, ನಮ್ಮ 40 ಬ್ರ್ಯಾಂಚಿನಲ್ಲಿ ಇದು 10 ಬ್ರ್ಯಾಂಚಲ್ಲಿ ಇದೆ ಆಲ್ರೆಡಿ. ನಮ್ಮ ಕರಾವಳಿ ಬ್ರ್ಯಾಂಚ್ ಇದು ವಿಭಾಗದಲ್ಲಿ ಇದು ಫಸ್ಟ್ ನಮ್ಮದು. ಮತ್ತು ಮಂಗಳೂರಲ್ಲಿ ಇದು ಫಸ್ಟ್. ನನ್ನ ಗೊತ್ತಿದ್ದ ಮಟ್ಟಿಗೆ ಇದು ಮೊದಲ ಪ್ರಯತ್ನ ನಮ್ಮದು. ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ಆಮೇಲೆ ಚಾರ್ಜ್ ಮಾಡ್ತೀವಲ್ಲ, ಫಸ್ಟ್ ಚಾರ್ಜ್ ಮಾಡಿಡಬೇಕು. ದಿನಕ್ಕೆ 6 ಅವರ್ ಚಾರ್ಜ್ ಮಾಡಬೇಕು. ಕಂಟಿನ್ಯೂ 10 ಅವರ್ಸ್ ಇದಾಗುತ್ತೆ. ಅದು ಅದೇ ನಮ್ಮ ಟೇಬಲ್ ಮೊದಲೇ ನಾವು ಮಾರ್ಫ್ ಮಾಡಿರ್ತೀವಿ ಟೇಬಲ್ಗೆ. ಆಮೇಲೆ ರೂಟ್ ಮಾರ್ಫಿಂಗ್ ಮಾಡಿರ್ತೀವಿ. ಅದನ್ನು ಆಲ್ರೆಡಿ ಅದು ರೆಕಾರ್ಡ್ ಆಗಿರ್ತದಲ್ವ. ಅದೇ ಪ್ರಕಾರ ನೀವು ಟೇಬಲ್, ನಮ್ಮಲ್ಲಿ 38 ಟೇಬಲ್ ಇದೆ. 38 ಟೇಬಲಲ್ಲಿ ನೀವು ಯಾವ ಟೇಬಲ್ ಬೇಕಾದರೆ ಗೊತ್ತಿದ್ದರೆ ಆ ಟೇಬಲ್ಗೆ ಹೋಗಿ ಫುಡ್ ಹೋಗುತ್ತೆ. ಅಲ್ಲಿಂದ ರಿಸೀವ್ ಅಂತ ಕೊಟ್ಟರೆ ಅದೇ, ಹೌದು, ಕಸ್ಟಮರ್ ರಿಸೀವ್ ಅಂತ ಕೊಟ್ಟರೆ ಅದೇ ಅವರಿಗೆ ಫುಡ್ ಕೊಟ್ಟು ರಿಟರ್ನ್ ತನ್ನ ಜಾಗ ಎಲ್ಲಿದೆ ಅಲ್ಲಿ ಬಂದು ನಿಲ್ತದೆ. ರೋಬೋಟ್ ವೇಟರ್ ಪರಿಕಲ್ಪನೆ ಮಂಗಳೂರಿಗೆ ಹೊಸತು, ಗ್ರಾಹಕರಿಗೆ ಹೊಸ ಅನುಭವ. ಅದರಲ್ಲೂ ವಿಶೇಷವಾಗಿ ಮಕ್ಕಳು ಇದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಆಕರ್ಷಿತರಾಗುತ್ತಿದ್ದಾರೆ. ರೋಬೋಟ್ ಬಗ್ಗೆ ಹೇಳೋದಾದರೆ ಇಟ್ ವಾಸ್ ವೆರಿ ಎಕ್ಸೈಟಿಂಗ್ ಟು ಸಿ ಇಟ್. ಅಂದರೆ ಹೊಸ ಎಕ್ಸ್ಪೀರಿಯನ್ಸ್, ನಾನು ನೋಡಲಿಲ್ಲ ಬೇರೆ ಯಾವ ಹೋಟೆಲಲ್ಲೂ ಈ ಥರ. ಚೆನ್ನಾಗಿದೆ. ಅಂದರೆ ಅದು ಎಕ್ಸ್ಪೀರಿಯನ್ಸ್ ಮಾಡೋಕೆ ಮಜ್ಜಿಗೆ ತಂದು ಕೊಟ್ಟಿದ್ದು ಒಂದು ನ್ಯೂ ಎಕ್ಸ್ಪೀರಿಯನ್ಸ್ ಆಯಿತು, ಖುಷಿ ಆಯಿತು. ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನದೊಂದಿಗೆ ರೋಬೋಟ್ಗಳು ಮಾನವನಂತೆಯೇ ಆಲೋಚಿಸುವ ಮತ್ತು ಪ್ರತಿಕ್ರಿಯಿಸುವ ಸಾಮರ್ಥ್ಯವನ್ನ ಬೆಳೆಸಿಕೊಳ್ಳುತ್ತಿವೆ. ಸ್ವಯಂಚಾಲಿತವಾಗಿ ಮತ್ತು ಮಾನವನ ಹಸ್ತಕ್ಷೇಪವಿಲ್ಲದೆ ರೋಬೋಟ್ ಕಾರ್ಯನಿರ್ವಹಿಸುತ್ತಿದ್ದರೂ ಹೋಟೆಲ್ಗಳಲ್ಲಿ ಇದರ ಬಳಕೆ ಮಾನವ ಸಿಬ್ಬಂದಿಗೆ ಪರ್ಯಾಯವಲ್ಲ. ಏಕೆಂದರೆ ಮೊದಲೇ ಪ್ರೋಗ್ರಾಂ ಮಾಡಿದ ಸೂಚನೆಗಳಂತೆ ಮಾತ್ರ ಇವು ಕಾರ್ಯನಿರ್ವಹಿಸುತ್ತವೆ. ಸಿಬ್ಬಂದಿಯ ಕೆಲಸವನ್ನ ಸರಳಗೊಳಿಸುವ ಸಹಾಯಕ ಯಂತ್ರಗಳಾಗಿ ಇವು ಕಾರ್ಯನಿರ್ವಹಿಸುತ್ತವೆ. ರವೀಶ್ ಮಾಡಿಲ, ನಮ್ಮ ಕೂಡ್ಲ 24/7 ಮಂಗಳೂರು.